ಸರ್ಕಾರದ ಆದೇಶ, ಅದೇ ರೀತಿ ಕೋರ್ಟಿನ ಮಧ್ಯಂತರ ತೀರ್ಪಿನ ಪ್ರಕಾರ ಕಳೆದ ಸೋಮವಾರ ದಿನ ಹೈಸ್ಕೂಲ್ ಪ್ರಾರಂಭಗೊಂಡಿದೆ. ಯಾವುದೇ ರೀತಿಯ ಸಮಸ್ಯೆ ಗೊಂದಲಗಳಿಲ್ಲದೆ ಯಥಾಸ್ಥಿತಿಯಲ್ಲಿ ಈ ಹಿಂದಿನಂತೆ ಕಾಲೇಜಿನ ಶಾಲೆಯ ವಿದ್ಯಾರ್ಥಿಗಳು ತರಗತಿಯಲ್ಲಿ ಪಾಲ್ಗೊಂಡಿದ್ದಾರೆ. ಅದೇ ರೀತಿ ಇವತ್ತಿನ ದಿನ PU ತರಗತಿ ಕೂಡ ಪ್ರಾರಂಭಗೊಂಡಿದೆ. ಬಹುಶಃ ಶಾಂತಿಯುತವಾಗಿ ಈ ಹಿಂದಿನಂತೆ ಯಥಾಸ್ಥಿತಿಯಲ್ಲಿದ್ದಾರೆ. ಬಹುಶಃ 6 ಜನ ವಿದ್ಯಾರ್ಥಿಗಳು ಇವತ್ತು ಕ್ಲಾಸಿಗೆ ತಮ್ಮ ಹಾಜರಾಗಲಿಲ್ಲ. ಅದರಿಂದಾಗಿ ಯಥಾಸ್ಥಿತಿಯಾಗಿ ಹಿಂದಿನಂತೆ ನಡೀತಾ ಉಂಟು. ಬಹುಶಃ ಕೋರ್ಟಿನ ತೀರ್ಪು ಇವತ್ತು ಅಥವಾ ನಾಳೆ ಬರಲಿಕ್ಕೆ ಉಂಟು. ಬಹುಶಃ ಇವತ್ತು ನಮ್ಮೆಲ್ಲರ ಗಮನಕ್ಕೆ ಬಂದಾಗೆ ಆ ವಿದ್ಯಾರ್ಥಿಗಳು ಆ ವಿಚಾರಗಳನ್ನು ಕೋರ್ಟಿಗೆ ಮಧ್ಯಂತರ ತೀರ್ಪು ನಂತರ ಇಂಪ್ಲೀಡ್ ಅಪ್ಲಿಕೇಶನ್ ಹಾಕಿ UPಯ ಚುನಾವಣೆಯ ಫಲಿತಾಂಶ ತನಕ ಅದನ್ನು ಎಡ್ಜರ್ ಮಾಡಬೇಕಂತ ಒಂದು ಬೇಡಿಕೆ ನೀಡಿದೆ. ಅದರ ಅರ್ಥ ಇವತ್ತು ಈ ವಿದ್ಯಾರ್ಥಿಗಳು ನಮ್ಮ ಶಿಕ್ಷಣದ ಬಗ್ಗೆ ಆಲೋಚನೆ ಚಿಂತನೆ ಮಾಡದೆ ಬಹುಶಃ ಬೇರೆ ಬೇರೆ ರೀತಿಯ ವಿಚಾರಕ್ಕೆ ಡೈವರ್ಟ್ ಆಗ್ತದೆ ಅಂತ ಕಂಡು ಬರ್ತದೆ. ಅದರಿಂದಾಗಿ ಈ ವಿದ್ಯಾರ್ಥಿಗಳು ಅವರ ಪೋಷಕರು ದಯವಿಟ್ಟು ನಮ್ಮ ದೇಶದ ಎಲ್ಲ ವಿದ್ಯಾರ್ಥಿಗಳ ಒಂದು ಭವಿಷ್ಯದ ದೃಷ್ಟಿಯಲ್ಲಿ ಸರಿಯಾದ ಅವರ ಮನೆಯವರು ನಿರ್ಧಾರ ತಗೊಳ್ಬೇಕು. ಇಲ್ಲಾಂದರೆ ಬೇರೆ ಬೇರೆ ಸಂಘಟನೆಗಳ ಆಮಿಷಕ್ಕೆ ಬಲಿಯಾಗದೆ ಒಂದು ಒಳ್ಳೆಯ ರೀತಿಯ ಒಂದು ದೇಶದ ಭವಿಷ್ಯದ ದೃಷ್ಟಿಯಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಈ ವಿದ್ಯಾರ್ಥಿಗಳ ಭವಿಷ್ಯದ ಶಿಕ್ಷಣದ ಬಗ್ಗೆ ಸಹಕರಿಸಬೇಕಂತ ನಾನು ವಿನಂತಿ ಮಾಡ್ತೀನಿ.